ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಎಂದು ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಮಂಗಳೂರಿನ ಮಿನಿ ವಿಧಾನದ ಸೌಧದ ಎದುರು ಪ್ರತಿಭಟನೆ ನಡೆಯಿತು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಹೆಸರಿನಲ್ಲಿ ಜನರನ್ನ ಮೋಸ ಮಾಡ್ತಾ ಇದೆ. ರೈತರ ಆತ್ಮಹತ್ಯೆ, ಕೊಲೆ ಕೃತ್ಯಗಳು ನಡೀತಾ ಇದ್ದು ಗೃಹ ಇಲಾಖೆ ವಿಫಲವಾಗಿದೆ. ಸರ್ಕಾರಿ ಅಧಿಕಾರಿಗಳನ್ನ ತಮ್ಮ ಕೆಲಸಕ್ಕೆ ಬಳಸಿಕೊಳ್ಳುವ ಮೂಲಕ ಅಧಿಕಾರ ದುರುಪಯೋಗ ಮಾಡಿದೆ. ಸ್ಪೀಕರ್ ಯುಟಿ ಖಾದರ್ ಹಿಟ್ಲರ್ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಶಾಸಕ ರಾಜೇಶ್ ನಾಯ್ಕ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್, ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ನಿತಿನ್ ಕುಮಾರ್, ಹರಿಕೃಷ್ಣ ಬಂಟ್ವಾಡ್, ಜಗದೀಶ್ ಶೆಣ್ಣವ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಸಿದ್ದರಾಮಯ್ಯನ ಸರ್ಕಾರದಲ್ಲಿ ವಿದ್ಯುತ್ ದರ ಹೆಚ್ಚಾಯಿತು, ಜನತೆಗೆ ನೆಮ್ಮದಿ ಇಲ್ಲದಾಯಿತು, ಬಡವರ ಬಾಳು ಬರಡಾಯಿತು. ಐನಿ ಗ್ಯಾರಂಟಿ ಪಂಡೇರೆ, ಉಚಿತ ಖಚಿತ ಪಂಡೇರೆ, ಜನಗಳಿಗೆ ಮೋಸ ಮಲ್ತೇರೆ. ಧಿಕ್ಕಾರ ಧಿಕ್ಕಾರ, ಯುಟಿ ಖಾದರ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಸಿದ್ದರಾಮಯ್ಯನ ಸರ್ಕಾರದಲ್ಲಿ ವಿದ್ಯುತ್ ದರ ಹೆಚ್ಚಾಯಿತು, ಜನತೆಗೆ ನೆಮ್ಮದಿ ಇಲ್ಲದಾಯಿತು, ಬಡವರ ಬಾಳು ಬರಡಾಯಿತು. ಐನಿ ಗ್ಯಾರಂಟಿ ಪಂಡೇರೆ, ಉಚಿತ ಖಚಿತ ಪಂಡೇರೆ, ಜನಗಳಿಗೆ ಮೋಸ ಮಲ್ತೇರೆ. ಇವತ್ತು ಆಡಳಿತದ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕುಸಿದಿದೆ ಅಂತ ಹೇಳಿದ್ರೆ, ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಪ್ರತಿಯೊಂದು ಜಾಗದಲ್ಲಿ, ರಾಜ್ಯದಲ್ಲಿ ಅಲ್ಲಲ್ಲಿ ದಿನದಿಂದ ಒಂದೊಂದು ಕೊಲೆ, ಒಂದೊಂದು ಹತ್ಯೆ ಆಗ್ತಾ ಇದೆ. ಕಳೆದ 2 ತಿಂಗಳಲ್ಲಿ 30ಕ್ಕೂ ಹೆಚ್ಚಿನ ಕೊಲೆಗಳು ಇವತ್ತು ಆದಂತದ್ದು ಸಿದ್ದರಾಮಯ್ಯ ಸರ್ಕಾರದ ಕೊಡುಗೆ. ಬಹಳ ನಾಚಿಕೆ ಆಗ್ತದೆ ನಮಗೆ. ನೀವು ಸದನದ ಒಳಗಡೆ 10 ಶಾಸಕರನ್ನ ಅಮಾನತು ಮಾಡಿ ಎಲ್ಲೋ ಒಂದು ಬಹಳ ದೊಡ್ಡ ಸಾಧನೆ ಮಾಡಿದ್ದೀರಿ ಅಂತೇಳಿ ನೀವು ಎನ್ಸ್ಕೊಂಡಿರ್ಬಹುದು. ಟೆರರಿಸ್ಟ್ಗಳನ್ನ ಅರೆಸ್ಟ್ ಮಾಡ್ತಾರೆ. ಅವರ ಹತ್ರ ಟೆರರಿಸಂ ಆಕ್ಟಿವಿಟೀಸ್ಗೆ ಬೇಕಾದಂತ ಎಲ್ಲ ಗ್ರೆನೇಡ್ಗಳು ಹಿಡಿದಂತ ಎಲ್ಲ ವಸ್ತುಗಳು ಸಿಗ್ತದೆ. ಈ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಅವರನ್ನ ಭಯೋತ್ಪಾದಕರು ಅಂತ ಹೇಳಿ ಹೇಳಲಿಕ್ಕೆ ಆಗಲ್ಲ. ಮತ್ತಾರಿವರು ಈ ಸರ್ಕಾರದ ಮೊಮ್ಮಕ್ಕಳ ಅಂತ ಕೇಳಬೇಕಾಗ್ತದೆ. ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ, ನನ್ ದುಃಖ ಆಗತ್ತೆ. IAS ಅಧಿಕಾರಿಗಳನ್ನ ಕಂಡಾಗ ಅವರಿಗೆ ಅವಮಾನ ಮಾಡಿದ್ರಿ, ಹಿರಿಯ ಅಧಿಕಾರಿಗಳನ್ನ ಅವಮಾನ ಮಾಡ್ತೀರಿ ನೀವು. ರಾಜಕೀಯ ಬಂದಂತ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಈ ರೀತಿಯ ವ್ಯವಸ್ಥೆಗಳನ್ನು ಅನುಷ್ಠಾನ ಮಾಡ್ತಾ ಇರುವಂತದ್ದನ್ನು ನಾವು ಕಂಡಿರ್ತೇವೆ. ಆದ್ರೆ ಇವತ್ತು ಒಂದೇ ಮಾತನ್ನ ಯುಟಿ ಖಾದರ್ ಅವರಿಗೆ, ಅಧ್ಯಕ್ಷರಿಗೆ ಹೇಳ್ತೀನಿ, ನೀವು ನನ್ನನ್ನು ಅಮಾನತು ಮಾಡಿರ್ಬೋದು ವಿಧಾನಸೌಧ ಒಳಗಡೆ, ಮಂಗಳೂರಿನ ಜನತೆ ಹೃದಯದಿಂದ ಅಮಾನತು ಮಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ ಅಂತ ಹೇಳುವಂತ ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಮಂಗಳೂರಿನ ಹೃದಯದಲ್ಲಿ ಇವತ್ತು ವೇದವ್ಯಾಸ್ ಕಾಮತ್ ನಾನಿದ್ದೀನಿ, ಭರತ್ ಶೆಟ್ಟಿ ಅವರಿದ್ದಾರೆ, ಉಮಾನಾಥ್ ಕೋಟ್ಯಾನವರಿದ್ದಾರೆ, ರಾಜೇಶ್ ನಾಯ್ಕ್ ಅವರಿದ್ದಾರೆ. ಅವರನ್ನು ಅಮಾನತು ಮಾಡಲಿಕ್ಕೆ ನಿಮ್ಗೆ ಆಗಲ್ಲ. ಕಳೆದ 6-7 ದಶಕಗಳಿಂದ ಈ ದೇಶದ ಲೋಕಸಭೆಯಲ್ಲಿ, ಅನೇಕ ವಿಧಾನಸಭೆಯಲ್ಲಿ ಸಂವಿಧಾನ ವಿರೋಧಿಯಾದ ಕೆಲಸವನ್ನ ಕಾಂಗ್ರೆಸ್ ಮಾಡಿಲ್ವಾ? ಹೆಚ್ಚೇಕೆ ತುರ್ತು ಪರಿಸ್ಥಿತಿಯನ್ನು ಈ ದೇಶದಲ್ಲಿ ತರುವುದರ ಮುಖಾಂತರ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಮಾಡಿದ್ಯಾರೋ? ಕಾಂಗ್ರೆಸ್ ಮಾಡಿದ್ದು. ಕೇವಲ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ನೋಟಿಸ್ ಅನ್ನ ನೀಡದೆ, ನಮ್ಮ ಶಾಸಕರನ್ನ ಕರೆಯದೆ, ಯಾವುದೇ ರೀತಿಯ ಮಾತುಕತೆಯನ್ನ ಮಾಡದೆ, ನೇರವಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ವರ್ತನೆ ಮಾಡಿದಂತಹ ಖಾದರ್ ನಡೆಯನ್ನ ಬಿಜೆಪಿ ಇವತ್ತು ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಬಿಜೆಪಿ ಯಾವ ಆಧಾರದಲ್ಲಿ ನೀವು ಅವರನ್ನ ಗಡಿಪಾರು ಮಾಡ್ತಾ ಇದ್ದೀರಿ? ನಮ್ಮ ಧರ್ಮದ ಹೆಣ್ಮಕ್ಕಳನ್ನ ಲೌಚದಿಂದ ರಕ್ಷಣೆ ಮಾಡಿಕೋಸ್ಕರ ಕೇಸನ್ನು ಹಾಕಿಕೊಂಡದ್ದು, ಗೋವನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಹಾಕಿಕೊಂಡಂತ ಕೇಸದು. ಆದರೆ ಗೂಂಡಗಳನ್ನ ನೋಡುವ ರೀತಿಯಲ್ಲಿ, ಭಯೋತ್ಪಾದಕರನ್ನ ನೋಡುವ ರೀತಿಯಲ್ಲಿ, ಸಮಾಜಘಾತುಕ ಶಕ್ತಿಗಳನ್ನ ನೋಡುವ ರೀತಿಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನೋಡಬೇಡಿ. ಈ ರಾಷ್ಟ್ರದ ವಿಚಾರಕ್ಕೋಸ್ಕರ, ಧರ್ಮ, ಸಂಸ್ಕೃತಿ, ಪರಂಪರೆಯ ರಕ್ಷಣೆಗೋಸ್ಕರ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತ ಕಾರ್ಯಕರ್ತರು ನಮ್ಮ ಬಜರಂಗ ದಳದ ಕಾರ್ಯಕರ್ತರು. ಬಜರಂಗ ದಳ ಕಾರ್ಯಕರ್ತ ಇರಬಹುದು,
ಸಂಘ ಪರಿವಾರದ ಯಾವುದೇ ಕಾರ್ಯಕರ್ತ ಸಮಾಜದ ಧರ್ಮದ ಕಾರ್ಯವನ್ನ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಬೆಂಬಲವನ್ನ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕೊಡ್ತದೆ, ಹಿಂದೆ ಕೊಟ್ಟಿದೆ, ಮುಂದೆ ಕೂಡ ಕೊಡ್ತದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ